महिषासुरमर्दिनि रम्यकपर्दिनि शैलसुते। ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಭೀಮಾ ಜ್ಯುವೆಲರ್ಸ್ ನಂಬರ್ 110B ಮಾರುತಿ ವೀತಿಕಾ ಚಿತ್ರರಂಜನ್ ಸರ್ಕಲ್ ಉಡುಪಿ. ಷರತ್ತುಗಳು ಮತ್ತು ನಿಬಂಧನೆಗಳು ಅನ್ವಯ. ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್, ಮಿಲ್ಕಿ ವೇ ಟು ಯೋರ್ ಹಾರ್ಟ್. ಸಹ ಪ್ರಾಯೋಜಕರು ತೇಜು ಮಸಾಲಾ. ಡಬಲ್ ಆನೆ ಬ್ರ್ಯಾಂಡ್ ರೈಸ್ ಅನ್ನು ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ಇಂದೇ ಕೇಳಿ ಪಡೆಯಿರಿ. ಎಸ್ಸಿಡಿಸಿಸಿ ಬ್ಯಾಂಕ್, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ಬೈಲ್, ಮಂಗಳೂರು. ಟಿಟಿ ಸ್ಪೆಷಲ್ ಚಹಾ, ಉತ್ತರ ಕರ್ನಾಟಕದ ಖಡಕ್ ಚಹಾ, ಪ್ರತಿ ಗುಟುಕಿನಲ್ಲೂ ರಸಸ್ವಾದ. ಯೂನಿಯನ್ ಬ್ಯಾಂಕ್ ಆಫ್ जय जय हे महिषासुरमर्दिनि रम्यकपर्दिनि शैलसुते। ಶರಣಮ್ಮ ಶ್ರೀದೇವಿ ಮಹಿಷಾಂತಕಿ, ಶರಣಮ್ಮ ಶ್ರೀದೇವಿ ಮಹಿಷಾಂತಕಿ, ಹರಸಿ ರಕ್ಷಿಸು ಸಜ್ಜನ ಪೋಷಕಿ. ಶರಣಮ್ಮ ಶ್ರೀದೇವಿ ಮಹಿಷಾಂತಕಿ, ಹರಸಿ ರಕ್ಷಿಸು ಸಜ್ಜನ ಪೋಷಕಿ. ಶರಣಮ್ಮ ಶ್ರೀದೇವಿ महिषांतकी. ಮೂರ್ತಿಯನು ಕಾಂಬ ಹಂಬಲದಿ ದಾರಿ ನೋಡುತ್ತಲಿರುವೆ ನಾನು ದಿನ ದಿನದಿ. ಕಾರುಣ್ಯ ಮೂರ್ತಿಯನು ಕಾಂಬ ಹಂಬಲದಿ ದಾರಿ ನೋಡುತ್ತಲಿರುವೆ ನಾನು ದಿನ ದಿನದಿ. ಹೀರೆಯ ವಾತ್ಸಲ್ಯ ಮಂದಹಾಸವನು, ಹೀರೆಯ ವಾತ್ಸಲ್ಯ ಮಂದಹಾಸವನು ದೂರ ಮಾಡಲು ನೀನು ಯಾರು ಗತಿಯಿನ್ನು, ಯಾರು ಗತಿಯಿನ್ನು. ಶರಣಮ್ಮ ಶ್ರೀದೇವಿ ಮಹಿಷಾಂತಕಿ, ಹರಸಿ ರಕ್ಷಿಸು ಸಜ್ಜನ ಪೋಷಕಿ. ಶರಣಮ್ಮ ಶ್ರೀದೇವಿ ಮಹಿಷಾಂತಕಿ. ಕರೆಯುತ್ತಲಿರುವೆ ಬತ್ತುತ್ತಿದೆ ಜೀವ, ಹತ್ತು ಕಡೆ ಹರಿಯುತ್ತಿದೆ ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ, ಶರಣ್ಯೇ ತಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೆ ನವರಾತ್ರಿ ಸಂಭ್ರಮ, ನವಮಿ ಸಂಭ್ರಮದ ಹಾರ್ದಿಕ ಶುಭಾಶಯಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ಇವತ್ತು ನಾವು ಉಡುಪಿ ಜಿಲ್ಲೆಯ ಕಡಿಯಾಳಿ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದ ದೇವಿಯ ಸನ್ನಿಧಿಯಲ್ಲಿದ್ದೇವೆ. ಈ ದೇವಸ್ಥಾನ ಜೀರ್ಣೋದ್ಧಾರಗೊಂಡ ನಂತರ ಆಗಿರುವಂಥ ವೈಭವ ಮತ್ತು ಇಲ್ಲಿ ಭಕ್ತರು ದೇವಿಗೆ ಬಂದು ಆಶೀರ್ವಾದ ಬೇಡಿದ ನಂತರ ದೇವಿಯ ಕೃಪೆಯಿಂದ ಆಗಿರುವಂಥ ಅಭಿವೃದ್ಧಿ ಮತ್ತು ದೇವಸ್ಥಾನದ ಸರ್ವತೋಮುಖ ಅಭಿವೃದ್ಧಿ ಹಾಗೂ ಭಕ್ತರ ಏಳಿಗೆ ಎಲ್ಲವನ್ನು ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನವರಾತ್ರಿಯ ಪರ್ವದ ಈ ಶುಭ ದಿನದಂದು ನಿಮಗೆ ತಿಳಿಸುವಂಥ ತೋರಿಸುವಂಥ ಪ್ರಯತ್ನವನ್ನು ನಮ್ಮ ಟಿವಿ ಮಾಡ್ತಾ ಇದೆ.
ಮಾಲೆಯನ್ನು ಅರ್ಪಿಸುವೆ ನಮ್ಮ ತುಂಬಿದೊಲುಮೆಯ ಸುಮದಿ ಅರ್ಚನೆಯ ಗೈವೆ ಕಂಬನಿಯ ಮಾಲೆಯನ್ನು ಅರ್ಪಿಸುವೆ ನಮ್ಮ ತುಂಬಿದೊಲುಮೆಯ ಸುಮದಿ ಅರ್ಚನೆಯ ಗೈವೆ ನಂಬಿ ಕರೆದರೆ ನೀನು ಕರಗದಿಹೆಯೇನು ನಂಬಿ ಕರೆದರೆ ನೀನು ಕರಗದಿಹೆಯೇನು ತುಂಬಿಯಾಗುವೆ ಪಾದ ಕಮಲದಲ್ಲಿ ನಾನು ತುಂಬಿಯಾಗುವೆ ಪಾದ ಕಮಲದಲ್ಲಿ ನಾನು ಶರಣಮ್ಮ ಶ್ರೀದೇವಿ ನಮ್ಮೊಂದಿಗೆ ಈಗ ಕಡಿಯಾಳಿ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ರಾಘವೇಂದ್ರ ಕಿಣಿಯವರಿದ್ದಾರೆ. ಅವರ ಹತ್ರ ಕೇಳೋಣ, ಈ ಬಾರಿಯ ನವರಾತ್ರಿಯ ಸಂಭ್ರಮ ಇಷ್ಟು ವರ್ಷಗಳಿಂದ ಹೇಗೆ ವೈಶಿಷ್ಟ್ಯಪೂರ್ಣವಾಗಿದೆ ಮತ್ತು ಭಕ್ತರ ಏನು ಬೇಡಿಕೆಗಳನ್ನು ಸದಾ ಈಡೇರಿಸುವ ದೇವಿಯ ಸಾನ್ನಿಧ್ಯದಲ್ಲಿ ನಡೆಯುತ್ತಿರುವಂಥ ಈ ಸಂಭ್ರಮ ಅವರ ಮಾತುಗಳಲ್ಲಿ ಹೇಗಿದೆ ಅಂತ. ನಮಸ್ಕಾರ ಸರ್. 1570 ವರ್ಷ ಇತಿಹಾಸ ಇರತಕ್ಕಂಥ ಉಡುಪಿಯ ಅನಂತೇಶ್ವರನ ಕಾಲದಲ್ಲಿ 4 ದುರ್ಗಾಲಯಗಳಲ್ಲಿ ಒಂದು ದೇವಸ್ಥಾನ ಕಡಿಯಾಳಿ ಮಹಿಷಮರ್ದಿನಿ ದೇವಸ್ಥಾನ. ಸುಮಾರು 1570 ವರ್ಷ ಇತಿಹಾಸ ಇರತಕ್ಕಂಥ ಈ ದೇವಸ್ಥಾನ ಕಳೆದ ವರ್ಷ ನಾ ಭೂತೋ ನಾ ಭವಿಷ್ಯತಿ ರೀತಿಯಲ್ಲಿ ಕಡಿಯಾಳಿ ಮಹಿಷಮರ್ದಿನಿ ದೇಗುಲ ಜೀರ್ಣೋದ್ಧಾರ ಆಯಿತು, ಬ್ರಹ್ಮಕಲಶೋತ್ಸವ ಆಯಿತು. ಬಹಳ ಒಂದು ಅದ್ಭುತವಾಗಿರತಕ್ಕಂಥ ದೇವಸ್ಥಾನದಲ್ಲಿ ನೀವಿದ್ದೀರಿ. ಈ ಗ್ರಾಮಸ್ಥರೇ ಸೇರಿ ತಳಪಾಯದನಕ ಕಟ್ಟಿರ್ತಕ್ಕಂಥದ್ದು ದೇಶದ ಮೊದಲ ದೇವಸ್ಥಾನ ಇದ್ದರೆ ಅದು ಕಡಿಯಾಳಿ ಮಹಿಷಮರ್ದಿನಿ ದೇವಸ್ಥಾನ. ಇಡೀ ದೇಶದಲ್ಲಿ ತಿರುಗುವ ಮುಚ್ಚಿಗೆ ಇರತಕ್ಕಂಥ 2 ದೇವಸ್ಥಾನ ಇರುವುದು. ಒಂದು ರಾಜಸ್ಥಾನದಲ್ಲಿ, ಕರ್ನಾಟಕದಲ್ಲಿ ಏಕೈಕ ತಿರುಗುವ ಮುಚ್ಚಿಗೆ ಇರುವ ದೇವಸ್ಥಾನ ಕಡಿಯಾಳಿ ಮಹಿಷಮರ್ದಿನಿ ದೇವಸ್ಥಾನ. ಬ್ರಹ್ಮಕಲಶಕ್ಕೆ ಉಡುಪಿ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಸಂದಣಿ ಸೇರಿರತಕ್ಕಂಥ ದೇವಸ್ಥಾನ ಇದ್ದರೆ ಅದು ಕಡಿಯಾಳಿ ಮಹಿಷಮರ್ದಿನಿ ದೇವಸ್ಥಾನ. ಗ್ರಾಮದ ಮನೆಗಳಲ್ಲಿ ಭಜನೆ ಆಗತಕ್ಕಂಥ ದೇವಸ್ಥಾನ ಇದ್ದರೆ ಅದು ಕಡಿಯಾಳಿ ಮಹಿಷಮರ್ದಿನಿ ದೇವಸ್ಥಾನ. ಇಂತಹ ಒಂದು ಇತಿಹಾಸ ಇರತಕ್ಕಂಥ ಒಂದು ಗ್ರಾಮ ದೇವರು ಜಗನ್ಮಾತೆ ಕಡಿಯಾಳಿ ಮಹಿಷಮರ್ದಿನಿ ದೇವಸ್ಥಾನದಲ್ಲಿ ನವರಾತ್ರಿಯ ಸಂದರ್ಭ ಈ ಹಿಂದಕ್ಕಿಂತಲೂ ಅತ್ಯಂತ ವೈಭವದಿಂದ ನಡೀತಾ ಇದೆ. ವಿಶೇಷವಾಗಿ ಯಾಕೆ ಹೇಳಿದರೆ ಬ್ರಹ್ಮಕಲಶ ಮುಗ್ಧದಷ್ಟೇ ಈ ಸಂದರ್ಭದಲ್ಲಿ ಸಾವಿರಾರು ಜನ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಹಿಂದೆ 3000 4000 ಜನ ಬಂದು ಊಟ ಮಾಡಿ ಹೊರಟಿದ್ರು. ಈಗ 8000 10,000 ಜನ ಬಂದು ಕ್ಷೇತ್ರದಲ್ಲಿ ದಿನನಿತ್ಯವೂ ಮಧ್ಯಾಹ್ನ ಅನ್ನ ಸಂತರ್ಪಣೆ ಸ್ವೀಕರಣೆ ಮಾಡ್ತಾರೆ. ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ತಾಯಿಯ ಮುಂದೆ ಇಟ್ಟು ಜನತೆ ಅದನ್ನು ಸಾಕ್ಷೀಕರತೆ ಆಗುವಂಥದ್ದು ಈಡೇರಿಸಿದಂಥದ್ದನ್ನು ಇಡೀ ಕಾರ್ಣಿಕದ ಒಂದು ದೇವಸ್ಥಾನ ಅಂತ ಹೇಳುವಂಥ ಒಂದು ಹೆಸರು ಕಡಿಯಾಳಿ ಮಹಿಷಮರ್ದಿನಿ ಗಳಿಸಿದೆ. ಈ ಬಾರಿಯ ನವರಾತ್ರಿ ಸಂಭ್ರಮದಿಂದ ಕಡಿಯಾಳಿಯಲ್ಲಿ ನಡೀತಾ ಇದೆ. ಈ ಬಾರಿ ಏನಾದರೂ ವಿಶೇಷ ಕಾರ್ಯಕ್ರಮವನ್ನು ತಾವು ಹಮ್ಮಿಕೊಂಡಿದ್ದೀರಾ? ಈ ಬಾರಿಯ ಕಾರ್ಯಕ್ರಮ ಅಂತ ಹೇಳಿದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಚಾಚು ತಪ್ಪದೆ ಅದು ಇಲ್ಲಿ ನಡೀತದೆ. ವಿಶೇಷ ಅಂತ ಹೇಳಿದರೆ ಹಿಂದೆಲ್ಲ 2-3 ಚಂಡಿಕಾ ಯಾಗಗಳು ನಡೀತಿತ್ತು. ಧಾರ್ಮಿಕ ಪ್ರಕ್ರಿಯೆ ಅದೆಲ್ಲ ಇವತ್ತು 5-6 ಚಂಡಿಕಾ ಯಾಗಗಳು, ಅನ್ನ ಸಂತರ್ಪಣೆ ಮತ್ತು ವಿಶೇಷ ಅಂತ ಹೇಳಿದರೆ ಇಲ್ಲಿ ಇರ್ತಕ್ಕಂಥ ಸೇವೆಗಳು. ತಾಯಿ ಮಹಿಷಮರ್ದಿನಿಗೆ ಅತ್ಯಂತ ಪ್ರೀತಿಯಾಗಿರ್ತಕ್ಕಂಥ ಕುಂಕುಮಾರ್ಚನೆ ಇರ್ಬೋದು, ಚಂಡಿಕಾ ಯಾಗ ಇರ್ಬೋದು, ಹೂವಿನ ಪೂಜೆ. ಕಡಿಯಾಳಿಯಲ್ಲಿ ಬಂದರೆ ಹೂವಿನ ಪೂಜೆ ಕೊಡಬೇಕು ಅಂತ ಹೇಳುವಂಥ ಒಂದು ಶಾಸ್ತ್ರ ಇದೆ. ಅಂತಹ ಒಂದು ಸೇವೆಗಳು ನಿರಂತರವಾಗಿ ನಡೀತಾ ಇದೆ. ಒಟ್ಟಾರೆ ಎಲ್ಲರೂ ಸೇರಿ ಈ ಒಂದು ನವರಾತ್ರಿ ವೈಭವವನ್ನು, ಅಂದರೆ ಕೋವಿಡ್ ಆಗಿತ್ತು 2 ವರ್ಷದಿಂದ ಈಚೆಯಿಂದ ದೇವಸ್ಥಾನವೂ ಬಿಚ್ಚಿತ್ತು, ಕೋವಿಡ್ ಇತ್ತು, ಆ ವೈಭವ ಇರಲಿಲ್ಲ. ಈಗ ಮತ್ತೆ ಪುನಃ ವೈಭವ ಮತ್ತು ಸಾಂಸ್ಕೃತಿಕ, ಧಾರ್ಮಿಕ, ಸಾಮಾಜಿಕ ಎಲ್ಲ ರೀತಿಯಲ್ಲಿ ಆಗ್ತಾ ಇದೆ. ಈ ಬಾರಿ ಕೂಡ ಒಂದು ದೇವಸ್ಥಾನ ನೋಡಲಿಕ್ಕೆ ಬರುವವರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ದೇವಸ್ಥಾನದ ಹೊಸ ಸಮಿತಿಯ ಅಥವಾ ಈ ಜೀರ್ಣೋದ್ಧಾರ ಕಾರ್ಯಕ್ರಮಗಳು ಹೇಗೆ ನಡೆದವು ಅಂತ ಹೇಳ್ತೀರಿ? ಸಾಧಾರಣ 1.5 ವರ್ಷಗಳ ಹಿಂದೆ ಈ ದೇವಸ್ಥಾನವನ್ನು ಹಿಂದಿನ ಸಮಿತಿಯವರು ಕಂಪ್ಲೀಟ್ ಬಿಚ್ಚಿ ಹಾಕಿ ಹೋಗಿದ್ರು. ನಾವೆಲ್ಲ ಗ್ರಾಮಸ್ಥರು ಸೇರಿ ಮತ್ತೆ ಹೊಸ ಸಮಿತಿ ರಚನೆ ಮಾಡಿ ಜೀರ್ಣೋದ್ಧಾರ ಸಮಿತಿಯನ್ನು ಮಾನ್ಯ ಶಾಸಕರಾದ ರಘುಪತಿ ಭಟ್ರ ನೇತೃತ್ವದಲ್ಲಿ ನಾಗೇಶ್ ಹೆಗಡೆ ಅವರು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿ, ಡಾಕ್ಟರ್ ರವಿರಾಜಾಚಾರ್ಯ ಕೋಶಾಧಿಕಾರಿಯಾಗಿ, ಇಡೀ ಗ್ರಾಮ ಸರಿ ಒಂದು 4 ಜನ ಬಿಟ್ಟರೆ ಇಡೀ ಗ್ರಾಮಸ್ಥರೇ ಸೇರಿ ಕಟ್ಟಿರತಕ್ಕಂಥ ದೇವಸ್ಥಾನ. ನಿಮಗೆ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕಡಿಯಾಳಿಗೆ ಹೋದರೆ ವ್ಯತ್ಯಾಸ ಏನು ಅಂತ ಕೇಳಿದರೆ, ಇಲ್ಲಿ ನೀವು ಊಟ ಹೊಡೆಸುವವರು ಯಾರು ಅಂತ ಕೇಳಿದರೆ ವಾಲಂಟಿಯರ್ಸ್, ಇಲ್ಲಿ ನಿಮ್ಮ ಪಾರ್ಕಿಂಗ್ನಲ್ಲಿ ಇರುವವರು ಯಾರು ಅಂತ ಕೇಳಿದರೆ ವಾಲಂಟಿಯರ್ಸ್, ಇಲ್ಲಿ ನೀವು ದೇವಸ್ಥಾನದ ಒಳಗೆ ಯಾರು ಈ ರೀತಿಯ ಬ್ಯಾಜ್ ಹಾಕೊಂಡು ನಿಂತವ್ರು ಯಾರು ಕೇಳಿದರೆ ವಾಲಂಟಿಯರ್ಸ್. ಕಾರ್ಯಕರ್ತರ ಶ್ರಮದಿಂದ ದೇವಸ್ಥಾನ ಇರುವುದು ಅಂತ ಹೇಳಿದರೆ ಅದು ಕಡಿಯಾಳಿಯಲ್ಲಿ ಬಹಳ ವಿಶೇಷ ಅಂತ ಹೇಳಿದರೆ, ನಿಮಗೆ ಜೀರ್ಣೋದ್ಧಾರದ ಜೊತೆಗೆ ದೇವಸ್ಥಾನ ಸಾಮಾಜಿಕವಾಗಿ ಬೆಳೆದಿದೆ. ಇವತ್ತು ನೀವು ಏನು ಶರ್ವಾಣಿ ಕಲ್ಯಾಣ ಮಂಟಪ ನೋಡ್ತಾ ಇದ್ದೀರಿ, ನೂತನ ಕಲ್ಯಾಣ ಮಂಟಪ, ಉಭಯ ದಕ್ಷಿಣ ಮತ್ತು ಕನ್ನಡ ಉಡುಪಿ ಜಿಲ್ಲೆಯಲ್ಲಿ
ಮೊದಲ ಒಂದು ಕಲ್ಯಾಣ ಮಂಟಪ, ಬಡವರಿಗೆ ಉಚಿತವಾಗಿ ಕೊಡ್ತಕ್ಕಂಥ ಕಲ್ಯಾಣ ಮಂಟಪ ಇದ್ದರೆ ಇದು ಶರ್ವಾಣಿ ಕಲ್ಯಾಣ ಮಂಟಪ. ಏನಾದರೂ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಗಳಿಸಿದ ಆದಾಯವನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಮುಟ್ಟಬೇಕು ಅಂತ ಹೇಳುವಂಥ ಒಂದು ಬಹಳ ದೊಡ್ಡ ದೂರದೃಷ್ಟಿಯನ್ನು ಕಡಿಯಾಳಿ ಕ್ಷೇತ್ರದಲ್ಲಿ ಈಡೇರಿಸ್ತಾ ಇದ್ದೇವೆ. ಮುಂದಿನ ಏನಾದರೂ ಯೋಜನೆ ಹಮ್ಮಿಕೊಂಡಿದ್ದೀರಾ ದೇವಸ್ಥಾನದ ಅಭಿವೃದ್ಧಿಯ ಬಗ್ಗೆ? ಈಗಾಗಲೇ ಶರ್ವಾಣಿ ಕಲ್ಯಾಣ ಮಂಟಪ ದೇವಸ್ಥಾನದ ಜೀರ್ಣೋದ್ಧಾರ ಮುಗಿದಿದೆ. ಇನ್ನು ಧ್ವಜಸ್ತಂಭ ಮತ್ತು ಪಿಲ್ಚಂಡಿ ಸ್ಥಾನದ ಕೆಲಸ ಬಾಕಿ ಇದೆ. ಅದೇ ರೀತಿ ಒಂದು 65 ವರ್ಷದಿಂದ ಕ್ಷೇತ್ರದಲ್ಲಿ ದೊಡ್ಡ ಸಮಸ್ಯೆ ಇದ್ದದ್ದು ಕಾತ್ಯಾಯನಿ ಕಲ್ಯಾಣ ಮಂಟಪ. ಆ ಕಾತ್ಯಾಯನಿ ಕಲ್ಯಾಣ ಮಂಟಪ ದೇವರಿಗೆ ಸಮರ್ಪಣೆ ಆಗಿದೆ ಮೊನ್ನೆ ಬ್ರಹ್ಮಕಲಶದ ದಿನ. ಆ ಕಲ್ಯಾಣ ಮಂಟಪವನ್ನು ಒಂದು ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಬೇಕು. ನೋಡಿ, ಕಡಿಯಾಳಿ ದೇವಸ್ಥಾನ ಹೇಳಿದರೆ ಸಿಟಿಯ ಹಾರ್ಟ್ ಆಫ್ ಸಿಟಿಯಲ್ಲಿರುವ ದೇವಸ್ಥಾನ. ಸ್ವಲ್ಪ ಕಂಜೆಷನ್, ಇಲ್ಲಿ ಜನಸಂಖ್ಯೆ ಹೈಯೆಸ್ಟ್ ಬರ್ತಾರೆ, ಪ್ರತಿ ಶುಕ್ರವಾರ 15-20 ಸಾವಿರ ಜನ ಬರ್ತಾರೆ. ಆದರೆ ಕಂಜೆಷನ್ ಇಲ್ಲಿ ನಿಲ್ಲಿಕ್ಕೆ, ಪಾರ್ಕಿಂಗ್ಗೆ, ಅದನ್ನೆಲ್ಲ ಮಾಸ್ಟರ್ ಪ್ಲ್ಯಾನ್ ಒಂದು ರಚನೆ ಮಾಡಿ ಈ ದೇವಸ್ಥಾನ ಒಂದು ಮಾದರಿಯಾದಂಥ ದೇವಸ್ಥಾನ ರಚನೆ ಮಾಡುವಲ್ಲಿ ನಮ್ಮ ಜೀರ್ಣೋದ್ಧಾರ ಸಮಿತಿ ಸಕ್ಷಮವಾಗಿದೆ ಅಂತ ಹೇಳಿ ಇಚ್ಛೆ. ಕಂಬನಿಯ ಮಾಲೆಯನ್ನು ಅರ್ಪಿಸುವೆ ನಮ್ಮ, ತುಂಬಿದೊಲುಮೆಯ ಸುಮದಿ ಅರ್ಚನೆಯ ಗೈವೆ. ಕಂಬನಿಯ ಮಾಲೆಯನ್ನು ಅರ್ಪಿಸುವೆ ನಮ್ಮ, ತುಂಬಿದೊಲುಮೆಯ ಸುಮದಿ ಅರ್ಚನೆಯ ಗೈವೆ. ನಂಬಿ ಕರೆದರ ನೀನು ಕರಗದಿಹೆಯೇನು, जय जय हे महिषासुरमर्दिनि रम्यकपर्दिनि शैलसुते ज्योतिरूपिणि चिन्मये दयामये भीति अज्ञान विलये. ज्योतिरूपिणि चिन्मये दयामये भीति अज्ञान विलये. प्रेम स्वरूपिणिये निरामये. ನಮ್ಮೊಂದಿಗೆ ಈಗ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿರುವಂಥ ಶ್ರೀಯುತ ಮಂಜುನಾಥ್ ಹೆಬ್ಬಾರ್ ಅವರಿದ್ದಾರೆ. ಅವರ ಹತ್ರ ಕೇಳೋಣ. ಈ ಬಾರಿಯ ನವರಾತ್ರಿಯಲ್ಲಿ ನಾವೀಗ ನೋಡ್ತಾ ಇದ್ದೇವೆ, ಭಕ್ತಾದಿಗಳ ಒಂದು ಸರತಿ ಸಾಲಲ್ಲಿ ನಿಂತುಕೊಂಡು ಆ ಒಂದು ದೇವರ ಪ್ರಸಾದವನ್ನು ಸ್ವೀಕರಿಸುವುದಿರ್ಬೋದು, ಅಲ್ಲಿ ದೇವರ ದರ್ಶನ ಇರ್ಬೋದು, ಎಲ್ಲವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿರುವಂಥ ಕಡಿಯಾಳಿ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದ ಬಗ್ಗೆ ಈಗ ಅವರು ಮಾತಾಡಲಿಕ್ಕಿದ್ದಾರೆ. ನಮಸ್ಕಾರ ಸರ್, ಏನು ಹೇಳ್ತೀರಿ? ಕಡಿಯಾಳಿಯ ಮಹಿಷಮರ್ದಿನಿ ಭಕ್ತಾಭಿಮಾನಿಗಳಿಗೆ ವಂದಿಸುತ್ತಾ, ನವರಾತ್ರಿ ಈ ಪರ್ವಕಾಲದಲ್ಲಿ ಬಂದಂಥ ಭಕ್ತರು, ಸಾವಿರಾರು ಜನ ಸಂಖ್ಯೆಯಲ್ಲಿ ಭಕ್ತರು ಬೆಳಗ್ಗಿಂದ ಸಂಜೆವರೆಗೆ ಬರ್ತಾ ಇದ್ದಾರೆ. ನಾವು ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯರು 1-2 ತಿಂಗಳಿಂದಲೇ ಪ್ರಿಪೇರ್ ಆಗಿ ಎಲ್ಲ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ, ಏನು ಚಾಚು ತಪ್ಪದೆ ಪ್ರತಿಯೊಂದನ್ನು ಸ್ವಚ್ಛತೆಯಿಂದ ಹಿಡಿದು ಊಟದಿಂದ ಹಿಡಿದು ಭಕ್ತಾಭಿಮಾನಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಈ ಸಲ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸಾಧಾರಣ 4-5 ಕಡೆಯಲ್ಲಿ ಬಫೆ ವ್ಯವಸ್ಥೆ ಮತ್ತು ಕುಳಿತು ಊಟ ಮಾಡೋ ವ್ಯವಸ್ಥೆ, ಹಾಗೆ ನೆಲದಲ್ಲಿ ಕೂತ್ಕೊಂಡು ಊಟ ಮಾಡೋ ವ್ಯವಸ್ಥೆ ಸಮೇತ ಮಾಡಿದ್ದೇವೆ. ಯಾರಿಗೂ ಕಾಯುವಂಥ ಪ್ರಮೇಯವೇ ಇಲ್ಲ. 12 ಗಂಟೆಗೆ ಸರಿಯಾಗಿ ಭೋಜನದ ವ್ಯವಸ್ಥೆಯನ್ನು ಪ್ರಾರಂಭ ಮಾಡ್ತೇವೆ. ಹಾಗೆ ನಿರಂತರ 3-3:30 ಗಂಟೆವರೆಗೂ ಸಹ ಬಂದ ಎಲ್ಲ ಭಕ್ತಾಭಿಮಾನಿಗಳಿಗೂ ಊಟದ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೇವೆ. ಹಾಗೆ ದೇವಸ್ಥಾನದ ಪರಿಸರದಲ್ಲಿ ಸ್ವಚ್ಛತೆಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟಿದ್ದೇವೆ. ಯಾಕಂದರೆ ನಾವು ಈ ಸಲ ಕಸವನ್ನು ಆದಷ್ಟು ಕಮ್ಮಿ ಮಾಡಬೇಕೆನ್ನುವ ದೃಷ್ಟಿಯಿಂದ ಪೇಪರ್ ಪ್ಲೇಟ್ ಆಗಲಿ ಪೇಪರ್ ಗ್ಲಾಸ್ ಆಗಲಿ ಯಾವುದನ್ನು ಯೂಸ್ ಮಾಡ್ತಾಯಿಲ್ಲ. ಎಲ್ಲ ಫೈಬರ್ ಪ್ಲೇಟ್ಗಳು, ಸ್ಟೀಲ್ ಪ್ಲೇಟ್ಗಳನ್ನೆಲ್ಲ ಯೂಸ್ ಮಾಡಿ ಆದಷ್ಟು ಕಸ ಕಮ್ಮಿ ಮಾಡುವ ಒಂದು ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಸಾಕಷ್ಟು ಪ್ಲೇಟುಗಳನ್ನು ಸಹ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಹಾಗೆ ಇಲ್ಲಿ ಒಂದು ಬಳಸುವ ತಂಡ, ಇದು ಕಡಿಯಾಳಿಯಲ್ಲಿ ಮಾತ್ರ ಅಂತ ಕಾಣ್ತದೆ, 250 ಜನರ ಒಂದು ತಂಡ ಇದೆ. ಎಲ್ಲರೂ ಅವರವರ ಸಮಯಕ್ಕೆ ಮಧ್ಯಾಹ್ನ 10ವರೆಗೆ ಬಂದು ಎಲ್ಲ ಅವರವ್ರಿಗೆ ಏನು ಕೆಲಸಗಳನ್ನು ಕೊಟ್ಟಿದ್ದೇವೆ ಅದನ್ನು ಯಥಾವತ್ತಾಗಿ ಎಲ್ಲೆಲ್ಲಿ ಹೇಗೆ ಬೇಕೋ ಹಾಗೆ ಮಾಡ್ತಾ ಹೋಗ್ತಾ ಇದ್ದಾರೆ. ಒಂದು ಊಟದ ಇಲ್ಲಿ ನವರಾತ್ರಿಯಲ್ಲಿ ದೇವಸ್ಥಾನಗಳಲ್ಲಿ ಮುಖ್ಯವಾಗಿ ಅಂದರೆ ಅನ್ನ ಸಂತರ್ಪಣೆಯನ್ನು ಒಂದು ಕ್ವಾಂಟಿಟಿ ಕ್ವಾಲಿಟಿ ಇದೆರಡನ್ನು ಕಾಂಪ್ರಮೈಸ್ ಮಾಡದೆ ಅಚ್ಚುಕಟ್ಟಲ್ಲಿ ಮಾಡ್ತಾ ಇದ್ದೇವೆ. ಯಾವೆಲ್ಲ ಸೇವೆಗಳು ವಿಶೇಷವಾಗಿ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಭಕ್ತರು ಕಾತರದಿಂದ ಕಾಯ್ತಾ ಇರ್ತಾರೆ ಸರ್?
ಈಗ ನಾವು ನವರಾತ್ರಿಯಲ್ಲಿ ವಿಶೇಷವಾಗಿ ಚಂಡಿಕಾಯಾಗಕ್ಕೆ ಒಂದು ಲಂಸಮ್ ಅಮೌಂಟ್ ಇಟ್ಟಿದೆ, ಒಂದು 20,000 ಒಳಗೆ ಸಂತರ್ಪಣೆ ಸಹಿತ. ಹಾಗೆ ಮಾಮೂಲಾಗಿ ಒಂದು ಹೂವಿನ ಪೂಜೆಗೆ 300 ರೂಪಾಯಿ ಇರ್ತದೆ. ಪ್ರತಿಯೊಬ್ಬರೂ ಹೂವಿನ ಪೂಜೆ ಮಾಡಬೇಕೆನ್ನುವ ದೃಷ್ಟಿಯಿಂದ ಅದನ್ನು ನವರಾತ್ರಿ ಸಮಯದಲ್ಲಿ 150 ರೂಪಾಯಿಗೆ ಇಟ್ಟಿದೆ. ಹಾಗೆ ವಿಶೇಷ ಕುಂಕುಮಾರ್ಚನೆ ಸಮೇತ ಒಂದು 100 ರೂಪಾಯಿಗೆ ಇಟ್ಟಿದೆ. ನಮ್ಮ ಆಡಳಿತ ಮಂಡಳಿಯ ಎಲ್ಲ ನಿರ್ಧಾರ ಅಂತ ಎಲ್ಲರೂ ದಿನ ಆಡಳಿತ ಮಂಡಳಿಯ ಸದಸ್ಯರು ಬೆಳಗಿಂದ ಸಂಜೆವರೆಗೆ ಸಹ ದೇವಸ್ಥಾನದ ಎಲ್ಲ ಆಗುಹೋಗುಗಳಲ್ಲಿ ಭಾಗವಹಿಸ್ತಾರೆ. ನಮ್ಮ ಡಾಕ್ಟರ್ ರವಿರಾಜ್ ಆಚಾರ್ಯ ಅಧ್ಯಕ್ಷರು, ಹಾಗೆ ನಾಗರಾಜ್ ಶೆಟ್ಟರು, ಕಿಶೋರ್ ಸಾಲಿಯಾನು, ಗಣೇಶ್, ಹಾಗೆ ಸಂಧ್ಯಾ ಪ್ರಭು ಇದ್ದಾರೆ, ರಮೇಶ್ ಬೈಲಕೆರೆ ಇದ್ದಾರೆ, ಹಾಗೆ ಶಶಿಕಲಾ, ಇವರೆಲ್ಲರೂ ಸಹ ಬೆಳಗಿಂದ ಸಂಜೆವರೆಗೆ ನಮ್ಮ ಒಂದು ಆಡಳಿತ ಮಂಡಳಿಯ ಕಮಿಟಿ ಒಂದು ರಾತ್ರಿ ಹೋಗುವ ಒಂದು 11:30 ಆಗ್ತದೆ ಅಷ್ಟವರೆಗೆ ಸಹ ಎಲ್ಲವನ್ನು ಅಚ್ಚುಕಟ್ಟು ಮಾಡಿ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಈ ಬಾರಿ ನಿಮಗೊಂದು ಹೊಸ ಸಂಭ್ರಮ ಕೂಡ, ಜೀರ್ಣೋದ್ಧಾರಗೊಂಡಿರುವಂಥ ದೇವರ ಒಂದು ಸಾನ್ನಿಧ್ಯದಲ್ಲಿ ಸೇವೆ ಸಲ್ಲಿಸುವಂಥ ಭಾಗ್ಯ. ಏನೆಲ್ಲ ಈ ಬಾರಿಯ ನಿಮಗೆ ದೇವಸ್ಥಾನ ನೋಡುವಾಗ ಈ ಬಾರಿ ನವರಾತ್ರಿಯ ಈ ಒಂದು ಸಂಭ್ರಮದ ಬಗ್ಗೆ ಏನು ಹೇಳಿ? ಮುಖ್ಯವಾಗಿ ನಮಗೆ ಈ ದೇವರ ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಒಂದು ದೊಡ್ಡದಂತೇಳಿ ನಾವು ಭಾವಿಸ್ತೇವೆ. ಅಂದರೆ ಎಲ್ಲರಿಗೂ ಆ ಅವಕಾಶ ಸಿಗೋದಿಲ್ಲ. ನಮಗೆ ಒಂದು ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿ ನಮಗೊಂದು ಅವಕಾಶ ಸಿಕ್ಕಿದೆ. ನಾನು ಪರ್ಸನಲ್ಲಾಗಿ ನಾನು ಕ್ಯಾಟ್ರಿಂಗ್ ಫೀಲ್ಡ್ನವ, ಹಾಗಾಗಿ ಊಟೋಪಚಾರದ ವ್ಯವಸ್ಥೆಯನ್ನು ನಾನು ತಗೊಂಡಿದ್ದೇನೆ. ಇಲ್ಲಿ ಪ್ರತಿನಿತ್ಯ ಸಹ ಒಂದು 3 ಬಗೆಯ ಸ್ವೀಟ್ ಪಾಯಸ ಸೇರಿ ಭಕ್ತಾದಿಗಳಿಗೆ ವ್ಯವಸ್ಥೆ ಮಾಡ್ತಿದ್ದೆ. ಹಾಗೆ ನಾಡ್ದು ಸೋಮವಾರ ದಿವಸ ದುರ್ಗಾಷ್ಟಮಿ ನಮ್ಮದು ಮಹಾಚಂಡಿಕೆ ಆಗಿದೆ. ಆ ದಿವಸ ಪಂಚಭಕ್ಷ ಪರಮಾನ್ನ ಸಾಧಾರಣ ಒಂದು 10,000 ರಿಂದ 15,000 ಜನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಇಲ್ಲಿ ನಮಗೆ ನೀವೇ ಕೇಳಿದ ಹಾಗೆ ನಮಗೆ ಈ ಒಂದು ಪೇಟೆಯಲ್ಲಿ ಇಷ್ಟೊಂದು ದೊಡ್ಡ ದೇವಸ್ಥಾನದಲ್ಲಿ ಒಂದು ಸೇವೆ ಮಾಡೋ ಭಾಗ್ಯ ಸಿಕ್ಕಿದ್ದು ನಮ್ಮದು ಪುಣ್ಯ ಅಂತ ನಾವು ಭಾವಿಸ್ತೇವೆ. महिषासुरमर्दिनी महिमान्विते भक्तसङ्कुलवर्धिनी महिषासुरमर्दिनी महिमान्विते भक्तसङ्कुलवर्धिनी ವರಕಡೆಯಾಳಿ ಸುಕ್ಷೇತ್ರದಿ ನೆಲೆಯಾಗಿ ವರಕಡೆಯಾಳಿ ಸುಕ್ಷೇತ್ರದಿ ನೆಲೆಯಾಗಿ ಶರಣರ ಪೊರೆಯುವ ಕರುಣಾಭರಣೆ ಮಹಿಷಾಸುರಮರ್ದಿನಿ महिमान्विते भक्तसङ्कुलवर्धिनी ಈಗ ನಮ್ಮೊಂದಿಗೆ ಕಿಶೋರ್ ಸಾಲೆನವರಿದ್ದಾರೆ. ಅವರು ಶ್ರೀ ಕಡಿಯಾಳಿ ಮಹಿಷಮರ್ದಿನಿ ದೇವಸ್ಥಾನದ ಈ ನವರಾತ್ರಿ ಹಬ್ಬದಂದು ನಡೆಯುವಂಥ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಂಯೋಜಕರಾಗಿದ್ದಾರೆ. ನಮಸ್ಕಾರ ಕಿಶೋರ್ ಅವರೇ, ಏನೆಲ್ಲ ಕಾರ್ಯಕ್ರಮಗಳನ್ನು ಈ ಬಾರಿ ವಿಶೇಷವಾಗಿ ಹಮ್ಮಿಕೊಂಡಿದ್ದೀರಿ? ವಿಶೇಷವಾಗಿ ನಮ್ಮ ಈ ಕಡಿಯಾಳಿ ಶ್ರೀ ಮಹಿಷಮರ್ದಿನಿ ಅಮ್ಮನವರ ಈ ನವರಾತ್ರಿ ಉತ್ಸವ ಅಂತ ಹೇಳಿದರೆ ಅದೊಂದು ಜಾತ್ರೆ ಸಂಭ್ರಮ. ಆ್ಯಕ್ಚುಲಿ ಹೇಳಬೇಕಂತ ಹೇಳಿದರೆ ಕಡಿಯಾಳಿ ಮಹಿಷಮರ್ದಿನಿ ದೇವರಿಗೆ ಸಾಧಾರಣ ಒಂದು 1600 ವರ್ಷದ ಇತಿಹಾಸ ಇದೆ. ಹಾಗಾಗಿ ಶ್ರೀ ಅಮ್ಮನವರನ್ನು ನಂಬಿದ ಭಕ್ತರು ಈ ನವರಾತ್ರಿ ಉತ್ಸವದಲ್ಲಿ ಯಾವುದೇ ಊರಲ್ಲಿದ್ದರೂ ಅವರು ಇಲ್ಲಿ ತಪ್ಪದೆ ಬರ್ತಾ ಇದ್ದಾರೆ. ಈ ಪ್ರತಿದಿನದ ಈ ಅನ್ನಪ್ರಸಾದ ಕಾರ್ಯಕ್ರಮದಲ್ಲೂ ನಮ್ಮ ಭಕ್ತರು ಖಂಡಿತವಾಗಲೂ ಒಂದು 12 ಗಂಟೆಯಿಂದ ಹಿಡಿದು ನಾವು 3:30 ತನಕ ಅನ್ನಪ್ರಸಾದವನ್ನು ಭಕ್ತರಿಗಾಗಿ ಕಾದಿರಿಸ್ತೇವೆ. ಅದೇ ರೀತಿ ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ 9 ದಿವಸದ ಕಾರ್ಯಕ್ರಮದಲ್ಲೂ ನಾವು ಭಜನಾ ಕಾರ್ಯಕ್ರಮ ಮತ್ತು ಯಕ್ಷಗಾನ, ಕೋಲಾಟ, ಯಾವುದು ಭಕ್ತಿಪೂರ್ವಕವಾದ ಕಾರ್ಯಕ್ರಮ ಇದೆ ದೇವರಿಗೆ ಸಂಬಂಧಪಟ್ಟದ್ದು ಅದು 9 ದಿವಸವೂ ವಿಜೃಂಭಣೆಯಿಂದ ನಡೆಯುತ್ತದೆ. ಏನೆಲ್ಲ ಕಾರ್ಯಕ್ರಮಗಳು ನೀವು ಈ ಬಾರಿ ಇದೆ?
ಈ ಬಾರಿ ಈಗ ಪ್ರಥಮ ದಿನದಂದು ನಾವು ಈ ಯಕ್ಷಗಾನ ತಾಳಮದ್ದಳೆಯಿಂದ ಮತ್ತು ಸಾಂಸ್ಕೃತಿಕವಾದ ಒಂದು ನಾಟಕ ಒಂದು ಪ್ರಥಮ ದಿನದಿಂದ, ಅದೇ ರೀತಿ ಎರಡನೇ ದಿನ ಈ ತಾಳಮದ್ದಳೆ, ಆಮೇಲೆ ಭಕ್ತಿಗೀತೆ ಮತ್ತು ದೇವರಿಗೆ ಸಂಬಂಧಪಟ್ಟ ಮಹಿಷಾಸುರ ಮರ್ದಿನಿಯ ಒಂದು ನೃತ್ಯ, ಇದೆಲ್ಲ ತುಂಬ ಪ್ರಾಮುಖ್ಯವಾದ್ದು. ಧನ್ಯವಾದ. ಕಡಿಯಾಳಿ ಪುಣ್ಯೋದ ಮಣ್ಣುಡು ನಿಲೆಯಾದ ಸುಗಿ ಪುನ ಭಕ್ತರೆಗ್ ಎಡ್ಡೆಪ್ಪು ಕೊರ್ಪಿನ. ಕಡಿಯಾಳಿ ಪುಣ್ಯೋದ ಮಣ್ಣುಡು ನಿಲೆಯಾದ ಸುಗಿ ಪುನ ಭಕ್ತರೆಗ್ ಎಡ್ಡೆಪ್ಪು ಕೊರ್ಪಿನ. ಕಡೆದಾಕ್ತಿ ಕರುಣೆದ. ದೇವಿಯ ಪೂಜಾ ಕೈಂಕರ್ಯದಲ್ಲಿ ತಮ್ಮ ಸೇವೆಯನ್ನು ಮಾಡುತ್ತಿರುವಂತಹ ವೇದಮೂರ್ತಿ ಮಂಜುನಾಥ ಉಪಾಧ್ಯಾಯರು ಈಗ ನಮ್ಮೊಂದಿಗಿದ್ದಾರೆ. ಅವರ ಹತ್ರ ಕೇಳೋಣ, ಈ ನವರಾತ್ರಿಯ ಸಂದರ್ಭಗಳಲ್ಲಿ ಜನರ ಸೇವೆ ಮತ್ತು ದೇವಿಗೆ ನಿತ್ಯ ನಡೆಯುತ್ತಿರುವಂಥ ಸೇವೆಗಳ ಬಗ್ಗೆ ಅವರು ಏನು ಹೇಳ್ತಾರೆ, ನಮಗೆ ಮಾಹಿತಿ ಕೊಡ್ತಾರೆ. ನಮಸ್ಕಾರ ಉಪಾಧ್ಯಾಯರು, ಏನು ಹೇಳ್ತೀವಿ? ಶ್ರೀ ಗುರುಭ್ಯೋ ನಮಃ. ಬೆಳಗ್ಗೆ 5 ಗಂಟೆಗೆ ನಿರ್ಮಲ್ಯ ವಿಸರ್ಜನೆ ಪೂಜೆ ಆಗ್ತದೆ. 9:30 ಗಂಟೆಗೆ ಮಹಾಪೂಜೆ ಅಂತ ಹೇಳಿದರೆ ಪಂಚಾಮೃತ ಅಭಿಷೇಕ, ಕಲಶಾಭಿಷೇಕ ಎಲ್ಲ ಆಗಿ ಅಲಂಕಾರ ಆಗಿ ದೇವರಿಗೆ ಮಹಾಪೂಜೆ ಆಗ್ತದೆ, ನೈವೇದ್ಯ ಸಮರ್ಪಣೆಯಾಗಿ. ಆನಂತರ 12 ಗಂಟೆಗೆ ಪುನೊಂದ್ಸತಿ ಬಂದ ಭಕ್ತರ ಹೂವಿನ ಪೂಜೆ ಎಲ್ಲ ಇದ್ದರೆ ವಿಶೇಷವಾಗಿ ಮಹಾಪೂಜೆ ಆಗ್ತದೆ. ಅಂದರೆ ಬೆಳಗ್ಗೆ ಉಪವಾಸದಿಂದ ಪೂಜೆ ಮಾಡಬೇಕಂತ ಹೇಳಿ ಕಾರಣದಿಂದ ಬೆಳಗ್ಗೆ ಬೇಗ ದೇವರನ್ನು ಮುಟ್ಟಿ ಪೂಜೆ ಮಾಡಿ ಆಮೇಲೆ 12ವರೆಗೆ ಮತ್ತೆ ಪುನಃ ಸಾಧಾರಣ ಮಡಿಯಲ್ಲಿ ಪೂಜೆ ಮಾಡೋದುಂಟು ಕ್ರಮ. ಆಮೇಲೆ ಸಂಜೆ ಹೀಗೆ ಭಜನೆ ಎಲ್ಲ ಆಗ್ತಾ ಇರ್ತದೆ, ಭಜನೆ, ಲಕ್ಷ್ಮೀ ಶೋಭಾನೆ ಎಲ್ಲ ಆಗ್ತಾ ಇರ್ತದೆ. ರಾತ್ರಿ 7 ಗಂಟೆಗೆ ರಾತ್ರಿ ಪೂಜೆ, 7-7:30 ಹೊತ್ತಿಗೆ ರಾತ್ರಿ ಪೂಜೆಯಲ್ಲಿ ದೀಪ ನಮಸ್ಕಾರ, ಹೂವಿನ ಪೂಜೆ, ಕುಂಕುಮಾರ್ಚನೆ ಎಲ್ಲ ಆಗ್ತಾ ಇರ್ತದೆ. ಆಮೇಲೆ 8-8:30 ಹೊತ್ತಿಗೆ ಕಲ್ಪೋಕ್ತ ಪೂಜೆ ಶುರುವಾಗ್ತದೆ. ನವರಾತ್ರಿಯಲ್ಲಿ 9 ದಿವಸ ಕಲ್ಪೋಕ್ತ ಪೂಜೆ ಉಂಟು. ಕಲ್ಪೋಕ್ತ ಪೂಜೆಯಾಗಿ ರಾತ್ರಿ ಉತ್ಸವ ಉಂಟು, 9 ದಿವಸ ಸಹ ಉತ್ಸವ, ರಥೋತ್ಸವ ಉಂಟು. ಶಾರದಾ ಪೂಜೆಯಿಂದ ಮಧ್ಯಾಹ್ನ ಸಹ ರಥೋತ್ಸವ ಉಂಟು. ಹೀಗೆ ಭಕ್ತರು ಅಂದರೆ ತುಂಬ ಕಾರ್ಣಿಕವಾಗಿರೋ ದೇವಿ ಈಗ ಜೀರ್ಣೋದ್ಧಾರಗೊಂಡ ನಂತರ ಇನ್ನೂ ವೈಭವ ಹೆಚ್ಚಾಗಿದೆ, ಏನು ಹೇಳ್ತೀರಿ? ಯಾವುದೇ ಒಂದು ದೇವಸ್ಥಾನ ಆಗಲಿ ಜೀರ್ಣೋದ್ಧಾರ ಆದಮೇಲೆ ಅದು ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಆಗ್ತದೆ ಅಂತ ಹೇಳ್ತಾರೆ. ಹಾಗೆ ನಮ್ಮ ದೇವಸ್ಥಾನ ಸಹ ಆಗಿದೆ, ತುಂಬ ಖುಷಿ ಉಂಟು. ಇನ್ನು ಜನರು ಬಂದು ದೇವರು ಅವರ ಆಸೆಗಳನ್ನೆಲ್ಲ ಈಡೇರಿಸಬೇಕಂತ ಹೇಳಿ ನಾವು ದೇವರ ಹತ್ರ ನಾವು ಪ್ರಾರ್ಥನೆ ಮಾಡಿಕೊಳ್ಳುವುದು. ಧನ್ಯವಾದ. ಕಳೆದಾಕ್ತಿ ಕರುಣೆದ ಕಡಲತ್ತೆ ಈರು ಉಡಲದ ಉಳಗಿದ ಭಕ್ತಿ ಪಿಂಬಾರ. ಕಡೆಯಾಳಿ ಪುಣ್ಯೋದ ಮಣ್ಣಡು ನಿಲೆಯಾದ ಸುಗಿ ಪುನ ಭಕ್ತರೆಗ್ ಎಡ್ಡೆಪ್ಪು ಕೊರ್ಪಿನ. ಮಹಿಷಮರ್ದಿನಿ ನಡಪಾಲೆ ಕೊಲ್ಲುಡು ದಯದೀದು. ಮಹಿಷಮರ್ದಿನಿ ನಡಪಾಲೆ ಕೊಲ್ಲುಡು ದಯದೀದು. ಉಡುಪಿಯ ಕಡಿಯಾಳಿ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದಲ್ಲಿ ನಡೆಯುತ್ತಿರುವಂಥ ಈ ನವರಾತ್ರಿ ಸಂಭ್ರಮದ ಕಾರ್ಯಕ್ರಮದ ವಿಶೇಷ ಅಂಶಗಳನ್ನು ಒಳಗೊಂಡಂತಹ ಈ ಸಂಚಿಕೆ ನವಮಿ ಸಂಭ್ರಮವನ್ನು ನಿಮ್ಮ ಮುಂದೆ ಇಡುವಂಥ ಪ್ರೀತಿಯ ಪ್ರಯತ್ನವನ್ನು ಇವತ್ತು ಮಾಡಿದ್ದೇವೆ. ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಸದಸ್ಯರುಗಳು, ಅದೇ ರೀತಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಸಂಯೋಜಕರುಗಳು ಹಾಗೂ ಮ್ಯಾನೇಜಿಂಗ್ ಟ್ರಸ್ಟಿಗಳ ಪರವಾಗಿ ಕೂಡ ಹಾಗೂ ಪುರೋಹಿತರ ಪರವಾಗಿ, ಅರ್ಚಕರ ಪರವಾಗಿ, ದೇವಿಯ ಸೇವಾ ಕೈಂಕರ್ಯದಲ್ಲಿ ಪಾತ್ರವಾಗಿರುವಂಥ ಎಲ್ಲರ ಪರವಾಗಿ ಅನೇಕರು ಪ್ರಮುಖರು ಮಾತನಾಡಿದ್ದಾರೆ. ದೇವಸ್ಥಾನದ ವೈಶಿಷ್ಟ್ಯ, ದೇವಸ್ಥಾನದ
ವಿಭಿನ್ನವಾಗಿರುವಂಥ ಸೇವಾ ಚಟುವಟಿಕೆಗಳ ಬಗ್ಗೆ ಇವತ್ತು ಬೆಳಕು ಚೆಲ್ಲುವಂಥ ಪ್ರಯತ್ನವನ್ನು ನಾವು ನವಮಿ ಸಂಭ್ರಮದಲ್ಲಿ ಮಾಡ್ತಾ ಇದ್ದೇವೆ. ಮುಂದಿನ ಮತ್ತೊಂದು ದೇವಸ್ಥಾನದಲ್ಲಿ ದೇವಿಯ ಕೃಪೆಗೆ ಪಾತ್ರರಾಗುವಂಥ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿ ತನಕ ಎಲ್ಲರಿಗೂ ಸರ್ವೇ ಜನ ಸುಖಿನೋ ಭವಂತು. ಸಾದಿಗ್ ಭಾಗ್ಯದ ಬೊಳ್ಪಾದ நடப்பாலே பொருளுடு ದಯದೀದು ಕಡೆಯಾಳಿ ಪುಣ್ಯದ ಮಳ್ಳಡ ನಿಲೆಯಾದ ಸುಖಿ ಪುನಃ ಭಕ್ತರೆಗ ಎಡ್ಡೆ ಪೂಕೊರ್ಪಿನ ಮಹಿಷಮರ್ದಿನಿ ಮಹಿಷಮರ್ದಿನಿ ನಡಪಾಲೆ ಪೊಲ್ಲುಡು ದಯದೀದು ಮಹಿಷಮರ್ದಿನಿ ಮಹಿಷಮರ್ದಿನಿ ನಡಪಾಲೆ ಪೊಲ್ಲುಡು ದಯದೀದು ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಭೀಮಾ ಜ್ಯುವೆಲರ್ಸ್ ನಂಬರ್ 110B ಮಾರುತಿ ವೀತಿಕಾ ಚಿತ್ರರಂಜನ್ ಸರ್ಕಲ್ ಉಡುಪಿ. ಷರತ್ತುಗಳು ಮತ್ತು ನಿಬಂಧನೆಗಳು ಅನ್ವಯ. ಪ್ರಾಯೋಜಕರು Ideal ice cream, milky way to your heart. ಸಹ ಪ್ರಾಯೋಜಕರು I love ತೇಜು ಮಸಾಲಾ. ಡಬಲ್ ಆನೆ ಬ್ರ್ಯಾಂಡ್ ರೈಸ್ ಅನ್ನು ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ಇಂದೇ ಕೇಳಿ ಪಡೆಯಿರಿ. ಎಸ್ಸಿಡಿಸಿಸಿ ಬ್ಯಾಂಕ್, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ಬೈಲ್, ಮಂಗಳೂರು. ಟಿಟಿ ಸ್ಪೆಷಲ್ ಚಹಾ, ಉತ್ತರ ಕರ್ನಾಟಕದ ಖಡಕ್ ಚಹಾ, ಪ್ರತಿ ಗುಟುಕಿನಲ್ಲೂ ರಸಸ್ವಾದ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ.